ಬ್ರಹ್ಮಾವರ ಬಾರಕೂರು ರಾಜ್ಯ ಹೆದ್ದಾರಿ ಹಂದಾಡಿಯ ಬಳಿಕೆರೆಯ ಸಮೀಪ ರಸ್ತೆಗೆ ತಾಗಿಕೊಂಡು ಇರುವ ಬೃಹತ್ ಮರದ ಕೊಂಬೆಯೊಂದು ತುಂಡಾಗಿ ರಸ್ತೆಗೆ ಬಿದ್ದು ಒಂದು ವಾರ ಕಳೆಯುತ್ತಾ ಬಂದರೂ ಕೂಡ ತೆರವು ಮಾಡದೆ ಹಾಗೇ ಇದ್ದು ಸಂಚಾರಕ್ಕೆ ತೀರಾ ಆತಂಕ ತಂದಿದೆ. ಕೆರೆಯೊಂದರ ಬಳಿ ಹಳೆಯದಾದ ಅಶ್ವತ್ಥ ಮರದ ಕೊಂಬೆಯೊಂದು ಆಕಸ್ಮಿಕವಾಗಿ ತುಂಡಾಗಿ ಬಿದ್ದು ಹಲವಾರು ದಿನವಾದರೂ ಲೋಕೋಪಯೋಗಿ ಇಲಾಖೆಯಾಗಲಿ ಅರಣ್ಯ ಇಲಾಖೆಯಾಗಲಿ ಗ್ರಾಮ ಪಂಚಾಯಿತಿಯಾಗಲಿ ಬದಿಗೆ ಸರಿಸುವ ಕಾರ್ಯ ಮಾಡದೇ ಇರುವುದು ಆಡಳಿತ ವ್ಯವಸ್ಥೆಯ ಅವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ನಾಗದೇವರ ಸ್ಥಾನ ಇದೆ ಎನ್ನುವ ಕೆಲವರ ಅಭಿಪ್ರಾಯಕ್ಕೆ ಮರದ ಟೊಂಗೆಯನ್ನ ಯಾರೂ ಮುಟ್ಟಲು ಹೋಗುತ್ತಿಲ್ಲ. ಹಗಲು ಸಮಯದಲ್ಲಿ ಕಾಣುತ್ತಿದ್ರೆ ರಾತ್ರಿ ಸಂಚಾರ ಮಾಡುವಾಗ ದ್ವಿಚಕ್ರ ವಾಹನ ಸವಾರರು ಅಥವಾ ಲಘು ವಾಹನಗಳಿಗೆ ತೀರಾ ಅಪಾಯ ತರುವ ಮರದ ಟೊಂಗೆಯನ್ನ ಬದಿಗೆ ಸರಿಸಿ ಸಂಚಾರಕ್ಕೆ ಅನುವು ಮಾಡುವ ಕಾರ್ಯವನ್ನ ಸಂಬಂಧಪಟ್ಟವರು ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.